ಹಾಯ್ ಹಲೋ ನಮಸ್ಕಾರ, ಶುಭ ದಿನ ಎಲ್ರಿಗೂ ಕೂಡ. ಸೊ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 8. ಸೊ ಇವತ್ತು ಆಡಿಷನ್ ರೌಂಡ್ ನಡೀತಾ ಇದೆ. ಸೊ ಇನ್ನು ಮುಂದಿನ ಹಂತ, ಸೊ ಮೊದಲ ಸುತ್ತು ಹಾಗೆಯೇ ಎರಡನೇ ಸುತ್ತು, ಸೆಮಿಫಿನಾಲೆ ಆ್ಯಂಡ್ ಫೈನಲ್, ಒಂದು ಲಾಂಗ್ ಜರ್ನಿ. ಈ ಲಾಂಗ್ ಜರ್ನಿಯಲ್ಲಿ ನಾವು ಕೂಡ ಸದಸ್ಯರಾಗಬೇಕು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿಯಲ್ಲಿ ಕರಾವಳಿ ಮಾತ್ರವಲ್ಲದೆ ದಕ್ಷಿಣ ಭಾರತದ ಅನೇಕ ಮಮ್ಮೀಸ್ಗಳು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ಳುವಂತಹ ಸಮಯ. ಸೊ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸೊ ದೇವರ ಅನುಗ್ರಹವನ್ನು ಮೊದಲಾಗಿ ಪಡೆದುಕೊಳ್ಬೇಕು. ಸೊ ತೇನಾವಿನ ತೃಣಮಪಿ ನಚಲತಿ ಅನ್ನುವಂತಹ ಮಾತಿನ ಹಾಗೆ ದೇವರ ಅನುಗ್ರಹವಿಲ್ಲದೆ ಯಾವುದೇ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಅಲುಗಡಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಅಂಚಾದ ನಮ್ಮ ಒವೆ ಉಂಚಿ ಕಜ್ಜಗಲ ಅಜ್ಜನ ದೀಪ ನಡೆದು ಶುರುಕಾದ ದುಂಬು ವಿಘ್ನಲಿನ ನಿವಾರಣ ಮಲ್ಪನಂಚಿನ ವಿಘ್ನ ವಿನಾಶಕನ ಸ್ತುತಿ ಮಲ್ಪಡಿಗೆ ಅಮ್ಮೆರು ಪುಟ್ಟ ಒಂದಿನ ಅಪ್ಪೆ ಪೆತ್ತಂದಿನ ನೆತ್ತೆರಡು ಬಳೆಯಂದಿನ ನೀರೆಡು ಒರಂಗಂದಿನ ತುಳುವನಾಡು ಮಾತ್ರ ತಂದೆ ಇಡೀ ಲೋಕಡರ್ಮೆ ಕಡೀರ ಪೂಜೆಯನ್ನು ಪಡೆಯೊಂದು ಬೆಳಗೊಂದುಪ್ಪನಂಚಿನ ವಿಘ್ನನ ಕರಿಪನಂಚಿನ ವಿಘ್ನ ವಿನಾಶಕ್ಕೆ ಏರೆಂದು ಕೇಂಡ ಆನೆ ಮೊನೆದ ಕಿನ್ಯ ಕಣ್ಣದ ತಡುಪೆ ಕಿವಿತ ಮಲ್ಲ ಬಂಜಿದ ವಿಘ್ನಲೇನ ನಿವಾರಣ ಮಲಬನಂಚಿನ ವಿಘ್ನ ವಿನಾಶಕ್ಕೆ ಅಂಚಾದ ಶುರುಕಾದ ಅರೆಣ ಸ್ತುತಿ ಮಂತೊಂದು ಕಲಾಮಾತೆ ಶಾರದಾ ಮಾತೆಗೆ ತರೆಣ ತಗ ಒಂದು ಈ ಮಣ್ಣೆಡು ಆದಿ ಕಾಲದ ಅನಾದಿ ಕಾಲಾದಿ ಮುಟ್ಟಲ ತನ್ನ ಕಾರುಣಿಕದ ಶಕ್ತಿಯನ್ನು ತೋಚೊಂದು ಬರಪನಂಚಿನ ಸರ್ವಧರ್ಮದ ಮಾತ ಸತ್ಯದ ಚಿತ್ತಲೆಗಳ ತರೆಣ ತಗ ಒಂದು ಸೇನಂಚಿನ ಬೂರದಾದಪ್ಪ ಬರುತ್ತ ಮಾತು ಬಂದನೆಲ್ಲ ಶುಭ ಆಶೀರ್ವಾದ ಈ ಒಂದು ಕಾರ್ಯಕ್ರಮಕ್ಕೆ ಮೂಗಿಡ ನಟ್ಟೊಂದು ನಮ್ಮ ಕಾರ್ಯಕ್ರಮ ಶುರು ಮಲ್ಪನಂಚಿನ ಸಮಯ ಈ ಲೇಸು ಪ್ರಾರಂಭ ಮಲ್ಪಡ ನನ್ನ ಮಲ್ಲ ಭಿನ್ನಾದಿಗದ ಮನೆಟುಪ್ಪನಂಚಿನ ಭಿನ್ನೆರಡು ಮಿತ್ತ ಚಾವಡಿಗೆ ಎದುಕೋ ನಡಾಯನೋ ನಮ್ಮ ತುಳುವರನ ಕಟ್ಟು ಸ್ಪೆಷಲಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 8 ಇನ್ನಿತಾತ ದಿನ ನಡ್ತೊಂದು ಕರಿನ ಏಲಿ ಎಗ್ಗೆಲ್ಲ ಇದು ಪೊರ್ಲಡೆ ನಡಪೆರೆ ಒಂಜಿ ಮಲ್ಲ ಕೊಡುಗೆ ಅದು ನಾನು ಒಂಜಿ ಮಲ್ಲ ಬೆರಿಸಾಯಿ ಉಪ್ಪನಗಲು ನಮ್ಮ ಜಡ್ಜಸ್ ನಗಲು. ಸೊ ಅಕ್ಲೇನು ವೆಲ್ಕಮ್ ಮಲ್ತು ನಾಡಿನ ಸಮಯ. ಸ್ಪೆಷಲಿ ನಮ್ಮ ಇನ್ನಿತ ಆಡಿಷನ್ ರೌಂಡ್ಗೆ 2 ಜನ ಜಡ್ಜಸ್ ನಗಲು ಒಳ್ಳೆಯರು. ಸ್ಪೆಷಲಿ ಒಂಜಿ ಜನದ ಬಗ್ಗೆ ಹಿಡಿದು ಬಂದ ಪ್ರಮೋದ್ ಆಳ್ವ. ಸೊ ಕರಾವಳಿ ಮಾತ್ರ ತಂದೆ, ಕರ್ನಾಟಕ ಮಾತ್ರ ತಂದೆ, ಭಾರತ ಮಾತ್ರ ತಂದೆ, ಲೋಕಡವ್ರ ಮೇಲೆ ಪುಗಡ್ತೆ ಬಡೆ ನಂಚಿನ ಒಂಜಿ ಕೊರಿಯೋಗ್ರಾಫರ್ ಆ್ಯಂಡ್ ಡ್ಯಾನ್ಸ್ ಪರ್ಫಾರ್ಮರ್ ಕುಲ್ಲ. ಸೊ ಅರೆಲ್ಲ ವೆಲ್ಕಮ್ ಅಂತ ನಂಚಿನ ಸಮಯ. ಸೊ ಪ್ರಮೋದ್ ಆಳ್ವ ಸರ್ ಆ್ಯಂಡ್ ಅವ್ರನ್ನ ಒಟ್ಟಿಗೂ ಕುಡಂಜಿ ಬೆರಿಸಾಯಾದಪ್ಪ ನಂಚಿನ ಜೋಡೆ ತಂದೆ ಬರಲಿ ನಮ್ಮೊಟ್ಟಿಗೂ. ಸೊ ಎಲ್ಟನ್ ಮಸ್ಕರೇಜ್. ಸೊ ಸಿನಿಮಾ ನಿರ್ದೇಶಕರು ಮಾತ್ರವಲ್ಲದೆ ನೃತ್ಯ ನಿರ್ದೇಶಕರು ಮಾತ್ರ ಅಲ್ಲದೆ ಹಲವು ಆಲ್ಬಮ್ಗಳಲ್ಲೂ ಕೂಡ ಸಹಿ ಎನಿಸಿಕೊಂಡಿರುವಂತಹ ನಟ ಕೂಡ. ಸೊ ವೆಲ್ಕಮ್ ಮಾಡ್ಕೊಂಡ ನಿಮ್ಮೆಲ್ಲರ ಜೋರಾದಂತಹ ಕೈ ಚಪ್ಪಾಳೆ ಜೊತೆಗೆ ಎಲ್ಟನ್ ಮಸ್ಕರೇಜ್ ಆ್ಯಂಡ್ ಪ್ರಮೋದ್ ಆಳ್ವ ಸರ್. ಓಕೆ, ಸೊ ಇನ್ನು ಕಾರ್ಯಕ್ರಮದ ಮೊದಲಾಗಿ ನಾವು ಆಗಲೇ ಹೇಳಿರೋ ಪ್ರಕಾರ ದೀಪವನ್ನು ಬೆಳಗಿಸೋದ್ರ ಮುಖಾಂತರ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತಹ ಒಂದು ಇರಾದೆ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಅತಿಥಿಗಳನ್ನು ಜಾಯಿನ್ ಮಾಡ್ಕೊಳ್ತಾ ಅವರೆಲ್ಲರ ಜೊತೆಗಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ನಮ್ಮ ಜೊತೆಗಿರುವಂತಹ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರಾಗಿರುವಂತಹ ರಿಯಾಜ್ ಸುತ್ತರ್ ಸರ್, ಹಾಗೆಯೇ ಪ್ರವೀಣ್ ಪುಣಚ, ಹಾಗೆಯೇ ದೀಪಕ್, ಹಾಗೆಯೇ ಎಡ್ವಿನ್ ಡಿಸೋಜ, ಇವರೆಲ್ಲರೂ ಕೂಡ ವೇದಿಕೆ ಜೊತೆ ನಮ್ಮ ಜೊತೆಗೆ ಇರಬೇಕು ಅನ್ನುವಂಥ ರಿಕ್ವೆಸ್ಟ್. ಹಾಗೆಯೇ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಇದರ ಕಾರ್ಯಕ್ರಮ ಸಂಯೋಜಕರಾಗಿರುವಂತಹ ಪ್ರಶಾಂತ್ ಸುಳ್ಯ ಸರ್, ಇವರು ಕೂಡ ವೇದಿಕೆ ಮೇಲೆ ಇರಬೇಕಾಗಿರುವಂತಹ ರಿಕ್ವೆಸ್ಟನ್ನು ಕೇಳಿಕೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ಟಿವಿಯ ಕಾರ್ಯಕ್ರಮದ ಸಂಯೋಜಕರಾಗಿರುವಂತಹ ನವೀನ್ ಬಿಬಿ, ಇವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಬೇಕು ಅನ್ನುವಂಥ ರಿಕ್ವೆಸ್ಟ್. ಕಳೆದ 7 ಯಶಸ್ವಿ ಸೀಸನ್ಗಳನ್ನು ಮುಗಿಸಿರುವಂತಹ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಇವತ್ತು ಸೀಸನ್ 8 ಒಂದು ಹೆಜ್ಜೆಯನ್ನು ಇಡ್ತಾ ಇದೆ. ಕಳೆದ 7 ಸೀಸನ್ಗಳ ಯಶಸ್ವಿ ಯಾರು ಅಂತ ಕೇಳಿದ್ರೆ ಅದು ನಮ್ಮ ಟಿವಿ ಮಾತ್ರ ಅಲ್ಲ, ಅಥವಾ ಅನೇಕ ಜನ ಪ್ರಾಯೋಜಕರು ಕೂಡ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿರುವಂಥವ್ರು. ಆದರೆ ಅದರ ಜೊತೆಗಾಗಿ ಈ ಕಾರ್ಯಕ್ರಮದ ಇನ್ನೊಂದು ಯಶಸ್ಸಿನ ಗುಟ್ಟಿ ಯಾರು ಅಂತ ಹೇಳಿದ್ರೆ ಕರಾವಳಿ ಮಾತ್ರವಲ್ಲದೆ ದಕ್ಷಿಣ ಭಾರತದಾದ್ಯಂತ ಇರುವಂತಹ ಅನೇಕ ಮಮ್ಮೀಸ್ಗಳು. ಪ್ರತಿ ಸೀಸನ್ನಲ್ಲೂ ಹೊಸ ಮಮ್ಮೀಸ್ಗಳು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮೇಲಿರುವಂಥ ಪ್ರೀತಿ ಆ್ಯಂಡ್ ಇದರ ಪ್ರಚಾರ ದಕ್ಷಿಣ ಭಾರತದಾದ್ಯಂತವೂ ಕೂಡ ಇರುವಂಥದ್ದು. ಆ್ಯಂಡ್ ಕರಾವಳಿ ಕರ್ನಾಟಕದ ನಂಬರ್ 1 ಮಾಧ್ಯಮವಾಗಿ ನಮ್ಮ ಟಿವಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನೀಡ್ತಾ ಬಂದಿದೆ. ಅದರಲ್ಲಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕೂಡ ಒಂದಾಗಿರುವಂಥದ್ದು. ಸ್ಪೆಷಲಿ ಇವತ್ತಿನ ಈ ಒಂದು ಸೀಸನ್ 8ಕ್ಕೆ ಬಂದಿರುವಂಥ ಎಲ್ಲ ಮಮ್ಮೀಸ್ಗಳನ್ನು ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂಥ ಸಮಯ ಅಫಿಷಿಯಲ್ ಆಗಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ದೀಪವನ್ನು ಬೆಳಗಿಸೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸೋದಕ್ಕೆ ನಮ್ಮ ಟಿವಿಯ ಮಮ್ಮೀಸ್ಗಳನ್ನು ವೆಲ್ಕಮ್ ಮಾಡಿಕೊಳ್ಳುವಂತಹ ಸಮಯ. ಸ್ಪೆಷಲಿ ಪವಿತ್ರಕ್ಕ ಆ್ಯಂಡ್ ಸುಕನ್ಯಾ ಮೇಡಮ್, ಹಾಗೆಯೇ ಸುದ್ದಿ ವಿಭಾಗದಲ್ಲಿರುವಂತಹ ಶಿಲ್ಪಾ ಮೇಡಮ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಟಿವಿಯ ಮಮ್ಮೀಸ್ಗಳ ಮುಖಾಂತರ ಅಕಲ್ನ ಗೆಲ್ಕೈಟಿ ಈ ಒಂಜಿ ಲೇಸಿನ ದುಂಬುಕ ನೋಡು ಬಂದ್ಬಂಚಿನ ಭಿನ್ನಹ. ಸೊ ತಾಟಿದ ಮನಾದಿಗದ ಒಟ್ಟಿಗೆ ಅದು ವೆಲ್ಕಮ್ ಅಲ್ದನಗ ನಮ್ಮ ಟಿವಿದ ಮೂಜಿ ಮಮ್ಮೀಸ್ ನಗ್ಲಿಲ್ಲ. ಹಾಗೆಯೇ ನಮ್ಮ ಟಿವಿ ವಿಭಾಗದ ಎಡಿಟಿಂಗ್ ವಿಭಾಗದಲ್ಲಿ ಸಹಕರಿಸ್ತಾ ಇರುವಂತಹ ಪ್ರಮೋದ್, ಹಾಗೆಯೇ ಬಾಲರಾಜ್, ಹಾಗೆಯೇ ಸತೀಶ್, ಇವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಬೇಕು ಅನ್ನುವಂಥ सूर्योदयो भवेत्
ಎಸ್, ದೀಪವನ್ನು ಬೆಳಗಿಸೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಅಫಿಷಿಯಲ್ ಆಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ದೀಪ ಹೇಗೆ ಊರ್ಧ್ವಮುಖವಾಗಿ ಉರಿತಾ ಇದೆಯೋ, ಸೊ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಂದು ಮಮ್ಮೀಸ್ಗಳಿಗೂ ಕೂಡ ಇನ್ನು ಮುಂದಿನ ಜರ್ನಿ ಇನ್ನಷ್ಟು ಅರ್ಥಪೂರ್ಣವಾಗಿರಲಿ, ಇನ್ನಷ್ಟು ವೇದಿಕೆಗಳು ಕೂಡ ಈ ನಮ್ಮ ಟಿವಿಯಿಂದ ತಮಗೆ ಸಿಗಲಿ ಅನ್ನುವಂಥ ಹಾರೈಕೆ ಜೊತೆಯಾಗಿ ಸೊ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಪ್ರಮೋದ್ ಅಳ್ವೆ ಸರ್ ಒಂದೆರಡು ಮಾತನಾಡಬೇಕನ್ನೋ ರಿಕ್ವೆಸ್ಟ್. ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸೀಸನ್ 8ಗೆ ನಮ್ಮನ್ನು ಆ್ಯಸ್ ಅ ತೀರ್ಪುಗಾರನಾಗಿ ಕರೆದಕ್ಕೆ ತುಂಬಾ ಖುಷಿ ಆಗ್ತಾ ಉಂಟು. ಈ ಸ್ಪೆಷಲಿ ಮಮ್ಮಿದು ಶೋಸ್ ಜಡ್ಜ್ ಮಾಡೋದಂದರೆ ತುಂಬ ಇಮೋಷ್ನಲ್ ಆಗಿ ನಾವು ಕನೆಕ್ಟ್ ಆಗಿರ್ತೇವೆ. ಪ್ರತಿಯೊಬ್ಬರದೊಂದೊಂದು ಸ್ಟೋರಿ, ಪ್ರತಿಯೊಂದು ನಮಗೆ ತುಂಬಾ ಖುಷಿ ಆಗ್ತದೆ. ಒಂದು ನಾನ್ ಡ್ಯಾನ್ಸರ್ ಆಗಿ ಹೇಗೆ ಫೈನಲ್ ಆಗಿ ಒಂದು ಡ್ಯಾನ್ಸರ್ ಆಗಿ ಹೋಗ್ತಾರೆ, ಅದು ತುಂಬಾ ಒಂದು ಎಕ್ಸೈಟ್ಮೆಂಟ್ ಆಗಿರ್ತದೆ. ಸೊ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ಸೀಸನ್ 7 ನಾವು ಕಂಪ್ಲೀಟ್ ಮಾಡಿದ್ದೇವೆ. ಸೊ 8ನೇ ಸೀಸನ್ ಕೂಡ ಅಷ್ಟೇ ಸಕ್ಸಸ್ಫುಲ್ ಆಗ್ತದೆ ಅಂತೇಳಿ ನಮ್ಮದು ಡೆಫಿನೆಟ್ಲಿ ದೇವರದೊಂದು ಕೃಪೆ ಇರುತ್ತೆ. ಆ್ಯಂಡ್ ತುಂಬಾ ಖುಷಿ ಆದದ್ದು ಏನಂದರೆ ಎಲ್ಲ ಹೆಚ್ಚಿನ ಮಮ್ಮೀಸ್ ಈಗ ಪ್ರೊಫೆಷ್ನಲ್ ಡ್ಯಾನ್ಸರ್ ಆಗಿ, ಸೆಲೆಬ್ರಿಟಿ ಗೆಸ್ಟ್ ಆಗಿ, ಜಡ್ಜ್ ಆಗಿ ಎಲ್ಲ ಹೋಗ್ತಾ ಇದ್ದಾರೆ. ಅದು ತುಂಬಾ ಒಂದು ಏಳಿಗೆ ನಮ್ಮ ಡ್ಯಾನ್ಸ್ ಮಮ್ಮಿದ್ದು. ಸೊ ಆ ಎಲ್ಲ ಕ್ರೆಡಿಟ್ ನಾನು ಡೆಫಿನೆಟ್ಲಿ ನಮ್ಮ ಡ್ಯಾನ್ಸ್ ಮಮ್ಮಿಗೆ, ನಮ್ಮ ಟಿವಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ಸಲದ ಎಲ್ಲ ಮಮ್ಮಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಒಳ್ಳೆ ಥರ ಪರ್ಫಾರ್ಮ್ ಮಾಡಿ ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್, ಪ್ರಮೋದ್ ಸರ್. ಆ್ಯಂಡ್ ಮುಂದೆ ಇನ್ನೊಂದು ಜಡ್ಜಸ್ ಆಗಿ ನಮ್ಮ ಜೊತೆ ಇರುವಂಥವ್ರು ಎಲ್ಟನ್ ಸರ್. ಸೊ ಪ್ರತಿಯೊಬ್ಬರಿಗೂ ಕೂಡ ಪರಿಚಯ ಇರುವಂತಹ ಇಬ್ಬರು ಜಡ್ಜಸ್ಗಳು ಕೂಡ, ಸ್ಪೆಷಲಿ ಎಲ್ಟನ್ ಸರ್ ನಮ್ಮ ಕಾರ್ಯಕ್ರಮದ ಕುರಿತಾಗಿ. ಸುರಾದು ಮಾತ್ರೆಗೆ ನಮಸ್ಕಾರ. ಆ್ಯಂಡ್ ಸ್ಪೆಷಲ್ ಫಸ್ಟ್ ಮೆನ್ಷನ್ ಮನ್ಪುರಪನ ನಮ್ಮ ಇಡೀ ತಂಡಗೆ, ನಮ್ಮ ಟಿವಿಗೆ ಕೂಡ ನಮ್ಮ ಸೀಸನ್ 8ಗೆ ಲೈದೇರು ಬ್ಯೂಟಿಫುಲಿ ಅದು ಪ್ರಮೋದ್ ಪೂರ ಎಕ್ಸ್ಪ್ಲೈನ್ ಮಂತೇರು ಈ ಶೋದ ಬಗ್ಗೆ. ಸೀಸನ್ 7 ನಮ್ಮ ಬ್ಯೂಟಿಫುಲಿ ಕಂಪ್ಲೀಟ್ ಮಂತ್ದ ಇತ್ತೆ 8th ಸೀಸನ್ಗೆ ನಮ್ಮ ಸ್ಟೆಪ್ ಇನ್ ಮಂತೊಂದುಲ್ಲ. ಸೊ ಖುಷಿತ ವಿಷಯದ ಇಂಚಿನ ಪನ್ನಗ ಏರ್ಲ ಪಿರ ಜಾರೊಂದಿಜ್ಜೇರು ನನ್ಲ ಎದುರು ಪೋಂದಿಲ್ಲ. ಲಾಸ್ಟ್ ಸೀಸನ್ಗೆ ಇರುವ ಕಂಟೆಸ್ಟೆಂಟ್ಸ್ ಇತ್ತನಲ್ಲ, ನಮಗೆ ಇತ್ತೆ ಆಲ್ಮೋಸ್ಟ್ 25 to 30 ತಿಕ್ಕಿದ್ದಾರೆ. ಸೊ ವಿ ಆರ್ ನಾಟ್ ಗೋಯಿಂಗ್ ಡೌನ್ ಆ್ಯಂಡ್ ದಟ್ಸ್ ದ ಪ್ಲಸ್ ಪಾಯಿಂಟ್ ಆ್ಯಂಡ್ ದಟ್ಸ್ ದ ಪಾಸಿಟಿವಿಟಿ ಆಫ್ ದಿಸ್ ಶೋ. ಇಂಚನ್ ಎದುರು ಪೋಂದು ಪಾಡು 8th ನನ್ಲ 8th ಒಂಜಿ 80 ಎಪಿಸೋಡ್ಸ್ಲ ಪೋಡ್ ನಮಕ್ ಸೀಸನ್ಸ್ ಆವಡ್ ಅದಕ್ಕೇನೋದಿಲ್ಲ. ಬಟ್ ನೆವರ್ದಲೆಸ್ ಆಲ್ ದ ಬೆಸ್ಟ್ ಟು ಆಲ್ ದ ಮಮ್ಮೀಸ್ ಹೂಸ್ ಟೇಕಿಂಗ್ ಪಾರ್ಟ್ ಇನ್ ದಿಸ್ ಕಾಂಪಿಟೇಷನ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಆ್ಯಂಡ್ ಪ್ಲೀಸ್ ಈ ಶೋನ ಸಪೋರ್ಟ್ ಮನ್ಪ್ಲೆ. ದಿಸ್ ಇಸ್ ದ ಪ್ಲಸ್ ಪಾಯಿಂಟ್ ದ್ಯಾಪ್ ಅನ್ನಾಗ ನಮಕ್ ಮಮ್ಮೀಸ್ನಕ್ಲೆ ಎಸ್ಪೆಷಲಿ ಅಕ್ಲೇನ್ ಪೋಸ್ಟ್ ಮ್ಯಾರೇಜ್ ಒಂಜಿ ಟ್ಯಾಲೆಂಟ್ ತೂಪೇರನ್ ಒಂಜಿ ವೇದಿಕೆ ಕೊರೊಂದುಲ್ಲೇರು ಅವು ಕುಡ್ಲಾಡು ಓಲ್ಲ ಕೊರ್ಪುಜೆರಂದು ಎನ್ನ ಅನಿಸಿಕೆ ಈ ನಮ್ಮ ಟಿವಿ ಚಾನೆಲ್ ಮುಖಾಂತರ ನಿಕ್ಲಿಕ್ಕೆ ತಿಕ್ಕೊಂದು ನಾವೇನು ಯೂಟಿಲೈಸ್ ಮನ್ಪ್ಲೆ. ಆ್ಯಂಡ್ ನೆವರ್ದಲೆಸ್ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಪಾರ್ಟಿಸಿಪೆಂಟ್ಸ್. ಗಾಡ್ ಬ್ಲೆಸ್. ಎಸ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಎಲ್ಟನ್ ಸರ್ ಹೇಳಿರೋ ಥರ ಪೋಸ್ಟ್ ಮ್ಯಾರೇಜ್ ಆದ ಬಳಿಕ ನಮ್ಮ ಮಹಿಳೆಯರಿಗೆ ಸಿಗುವಂಥ ಅವಕಾಶಗಳು ತೀರಾ ಕಡಿಮೆ. ಬಟ್ ಆ ಒಂದು ವೇದಿಕೆಯನ್ನು ನಮ್ಮ ಟಿವಿ ನಿಮಗೆ ನೀಡ್ತಾ ಇದೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಯವರು, ಸೊ ಅವರ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಮಮ್ಮೀಸ್ಗಳು ಯಾರು ಕೂಡ ಈ ವೇದಿಕೆ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ. ಸ್ಪೆಷಲಿ ಮಾತಾ ಅಣ್ಣನಕಲೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದ್ರೆ ಹೆಣ್ಣು ಅನ್ನುವವಳು ಆಕೆ 10 ಅಡಿ ಹರಡುಬ ಹಿಡಿ ಹಣತೆಗೆ ಬೆಳಕಲ್ಲ, ಬಾನ ನಡುವಿನ ಬೃಹತ್ ಬಾನಂತೆ, ಆಕೆ ಭವನದ ಬೆಳಕಲ್ಲ ಭುವನದ ಬೆಳಕು ಅನ್ನುವಂಥದ್ದು ಮಾತಿದೆ. ಸೊ ಹಾಗೆ ಆಕೆಯ ಜೀವನವು ಕೂಡ ಒಂದು ಮನೆಯನ್ನು ಬೆಳಗಿ ಇನ್ನೊಂದು ಮನೆಯನ್ನು ಬೆಳಗುವಂತಹ ನಂದಾದೀಪ. ಸೊ ಹಾಗಾಗಿ ಅಂತಹ ದೀಪವನ್ನು ಇವತ್ತು ಲೋಕಮುಖಕ್ಕೆ ಪರಿಚಯ ಮಾಡುವಂಥ ಒಂದು ಪ್ರಯತ್ನ ಎಲ್ಲ ಅಣ್ಣಂದಿರಿಂದ ಆಗ್ತಾ ಇದೆ. ಸೊ ಸ್ಪೆಷಲಿ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸ್ಪೆಷಲಿ ನಮ್ಮ ಟಿವಿ ತಂಡಕ್ಕೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆಯೇ ಸುದ್ದಿ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶಿಲ್ಪಾ ಅವರು ಕಾರ್ಯಕ್ರಮದ ಕುರಿತಾಗಿ ಒಂದು ಮಾತು. ನಮ್ಮ ಟಿವಿ ಕಳೆದ 20 ವರ್ಷಗಳಿಂದ 10 ಹಲವಾರು ಕಾರ್ಯಕ್ರಮಗಳನ್ನು ನೀಡೋದ್ರ ಮೂಲಕ ಎಲ್ಲರ ಮನೆ ಮನೆ ಮಾತಾಗಿದೆ ಅನ್ನೋದು ನಿಜವಾಗ್ಲೂ ತಪ್ಪಲ್ಲ. ಅದರ ಜೊತೆಗೆ ರಿಯಾಲಿಟಿ ಶೋಗಳನ್ನು ಮಾಡಿಕೊಂಡು ನಾವು ಯಶಸ್ವಿ ಆಗೋದು ಕೂಡ ಅಷ್ಟು ಸುಲಭದ ಮಾತಲ್ಲ. ಎಷ್ಟೋ ಕಷ್ಟಗಳಿರುತ್ತೆ, ಎಷ್ಟೆಲ್ಲ ತೊಂದರೆಗಳಿರುತ್ತೆ. ಅದನ್ನೆಲ್ಲ ಮೀರಿ ನಮ್ಮ ಟಿವಿ ನಿಮಗೆಲ್ಲರಿಗೂ ಕೂಡ ಪ್ರತಿಭೆಗೆ ಅವಕಾಶವನ್ನು ನೀಡಬೇಕು ಅನ್ನೋ ಒಂದೇ ಉದ್ದೇಶದಿಂದ 10 ಹಲವಾರು ಕಾರ್ಯಕ್ರಮಗಳನ್ನು, ರಿಯಾಲಿಟಿ ಶೋಗಳನ್ನು ಮಾಡಿಕೊಂಡು ಅದೆಷ್ಟೋ ಪ್ರತಿಭೆಗಳನ್ನು ಪ್ರಪಂಚಕ್ಕೆ ನೀಡಿದ್ದೆ. ಅದೇ ರೀತಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 8ರಲ್ಲಿ 10 ಹಲವಾರು ನೃತ್ಯ ಪ್ರತಿಭೆಗಳು, ಅದರಲ್ಲೂ ತಾಯಂದಿರ ನೃತ್ಯ ಪ್ರತಿಭೆಗೆ ವೇದಿಕೆಯನ್ನು ಒದಗಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಟಿವಿ ಮಾಡಿದೆ. ಅದರಲ್ಲಿ ಯಶಸ್ವಿ ಕೂಡ ಆಗಿದೆ. ಯಶಸ್ವಿ ಆಗಿರೋದಕ್ಕೆ ಕಾರಣ ಸೀಸನ್ 8 ನಡೀತಾ ಇರೋದು. ಎಷ್ಟೋ ಜನ ತಾಯಂದರು ಇಲ್ಲಿಂದ ಗೆದ್ದು ಹೋಗಿ ಪುನಃ ಪ್ರೋಗ್ರಾಮ್ಗಳನ್ನು ಕೊಡುವಷ್ಟರ ಮಟ್ಟಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡಿದ್ದಾರೆ ಅಂತ ಹೇಳಿದರೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಇಂದ ಕಾರಣ ಅಂತ ಹೇಳ್ತಾ
ಈ ಸೀಸನ್ ಕೂಡ ಎಲ್ಲ ಸೀಸನ್ಗಳಂತೆ ಯಶಸ್ವಿಯಾಗಲಿ, ಇನ್ನಷ್ಟು ಪ್ರತಿಭೆಗಳು ಪ್ರಪಂಚಕ್ಕೆ ದೊರಕಲಿ ಅಂತ ಹಾರೈಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಸ್ಪೆಷಲಿ ಸೊ ವೇದಿಕೆ ಮೇಲೆ ಕೇವಲ ಒಂದು 10% ಮಾತ್ರ ನಮ್ಮ ಟಿವಿ ಇದೆ. ಸೊ ಇನ್ನು ಈ ಕಾರ್ಯಕ್ರಮದ ಯಶಸ್ಸು ಅಂತ ಹೇಳಿದ್ರೆ ಒಂದು 90% ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ವಿಭಾಗದ ಕ್ಯಾಮೆರಾ ಆಗಿರ್ಬೋದು ಅಥವಾ ಸೌಂಡ್ಸ್ ಆಗಿರ್ಬೋದು, ಲೈಟ್ಸ್ ಅಥವಾ ಫೈನಲ್ ಔಟ್ಪುಟ್ ನೀಡುವಂಥ ತಂಡ. ಸೊ ಎಲ್ಲ ನಮ್ಮ ಟಿವಿ ಸಿಬ್ಬಂದಿಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ 7 ಯಶಸ್ವಿ ಸೀಸನ್ಗಳನ್ನು ಪೂರೈಸಿದೆ ಅಂತ ಹೇಳಿದರೆ ಅದಕ್ಕೆ 90% ಕಾರಣೀಭೂತರು ವೇದಿಕೆ ಕೆಳಗಡೆ ಇರುವಂಥವರು, ವೇದಿಕೆ ಮೇಲೆ ಕೇವಲ 10% ಇರುವಂಥವರು. ಸೊ ಎನಿವೇ ಎಲ್ಲ ಅತಿಥಿಗಳಿಗೂ ಕೂಡ ವೆಲ್ಕಮ್ ಟು ದ ಶೋ. ಫೈನಲಿ ಸೀಸನ್ 8ಕ್ಕೆ ಬಂದಿದ್ದೇವೆ. ಸೊ ಥ್ಯಾಂಕ್ ಯು ಸೊ ಮಚ್. ಹಾಯ್ ಜೀವಿತಾ, ಎಲ್ಲಿಂದ ಬಂದಿದ್ದೀರಾ? ಸರ್, ನಾನು ಇಲ್ಲಿ ಬಿಕಾರ್ನಕಟ್ಟೆಯಿಂದ ಬಂದಿದ್ದೀನಿ. ಓಕೆ. ಬೇಸಿಕಲಿ ಫ್ರಮ್ ಕೊಡಗು ಸರ್. ಬೇಸಿಕಲಿ ಫ್ರಮ್ ಕೊಡಗು. ಓ, ವೆರಿ ಗುಡ್. Thank you, ಸೊ ಜೀವಿತಾ ಅವ್ರು ಏನು ಮಾಡ್ತಾ ಇದ್ದೀರಾ ಪ್ರೊಫೆಷ್ನಲಿ? ಪ್ರೊಫೆಷನಲ್ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಓಕೆ. ಜೀವಿತಾ ಅವರೇ, ಮೊದಲು ಪರ್ಫಾರ್ಮೆನ್ಸ್ ನೋಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. बारिश का बोसा है, कोसा है, कोसा है, बारिशों का बोसा है. जल 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 थल जल थल जल 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 बहता जल. नन्नारे 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 बरसो रे बरसो रे मेघा बरसो रे मेघा मेघा बरसो रे मेघा बरसो. ಜೀವಿತಾ, ಎಸ್ ಸರ್. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಸರ್, ಡ್ಯಾನ್ಸ್ ಒಂದು 5 ಡೇಸಿಂದ ಮಾಡಿದ್ದೀನಿ. ಹ್ಞೂ. ಮತ್ತು ಬೇಸಿಕಲಿ ಕ್ಲಾಸಿಕಲ್ ಡ್ಯಾನ್ಸರ್ ಸರ್. ಬೇಸಿಕ್ಲಿ ಕ್ಲಾಸಿಕಲ್ ಡ್ಯಾನ್ಸರ್. ಕ್ಲಾಸಿಕಲ್ ಡ್ಯಾನ್ಸ್. Yes, sir. ಸೊ ಕ್ಲಾಸಿಕಲ್ ಡ್ಯಾನ್ಸ್ ಯಾಕೆ ಮಾಡಲಿಲ್ಲ, ವೆಸ್ಟರ್ನ್ ಯಾಕೆ ಮಾಡಿದ್ದು? ಸರ್, ಅಂದರೆ ಹೊಸದು ತರುವ ಅಂತ ಟ್ರೈ ಮಾಡಿದೆ ಸರ್. ಅಚ್ಚಾ. ಅಂದರೆ ಫೋಕ್ ಡ್ಯಾನ್ಸರ್ ಒಂದು 15 ಇಯರ್ಸಿಂದ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೆ. ಹಾಂ. ಕ್ಲಾಸಿಕಲ್ ಡ್ಯಾನ್ಸ್ ಒಂದು 8 ಇಯರ್ಸ್ ಡಾಕ್ಟರ್ ವಿದುಶ್ರೀ ವಿದ್ಯಾರಾಮನ್ ಬಳಿ ಕಲಿತಾ ಇದ್ದೆ ಸರ್. ಬಟ್ ಅದು ನಿಮ್ಮದು ಸ್ಟ್ರಾಂಗ್ ಬೇಸ್ ಅಲ್ವಾ? ಸೊ ದಿಸ್ ಈಸ್ ಆಡಿಷನ್ ರೌಂಡ್. Yes, ಸೊ ಯು ಹ್ಯಾವ್ ಟು ಪರ್ಫಾರ್ಮ್ ಫಾರ್ ದ್ಯಾಟ್ ಅಲ್ವಾ? ಯಾ. ಅದು ಮಾಡಿದರೆ ಇನ್ನೂ ಚೆನ್ನಾಗಾಗ್ತಿತ್ತು, ಗೊತ್ತಾಗ್ತಿತ್ತು ಕಿ ದಿಸ್ ಈಸ್ ಡಿಫ್ರೆಂಟ್ ಆ್ಯಂಡ್ ನ್ಯೂ ಫಾರ್ ಯು ಆ್ಯಸ್ ಡಾನ್ಸ್ ಆಫ್ ಸ್ಟೈಲ್. ಎಸ್ ಸರ್. But I would have suggested you to perform folk or classical in which you are strong. ಓಕೆ. Alva. So nevertheless, you performed well. It wasn't bad. But for me, I'll keep you on hold as of now. Okay? Okay, sir. ಈಗ ಹೋಲ್ಡಲ್ಲಿ ಇರ್ತೀವಿ. We'll see ಪ್ರಮೋದ್ ಸರ್. ಹಾಯ್ ಜೀವಿತಾ. ಹಾಯ್ ಸರ್. ಸೊ ಜೀವಿತಾ ಅವರು ಸ್ಪೆಷಲಿ ಕ್ಲಾಸಿಕಲ್ ಡಾನ್ಸರ್ Yes, ಅಲ್ವಾ? sir. Yes. ಯಾಕೆಂದರೆ ನಿಮ್ಮ ಮೂಮೆಂಟ್ ತುಂಬಾ ಕ್ಲೀನ್ ಇದೆ. ಪ್ರತಿಯೊಂದು ನೀವು ಫಸ್ಟಿಂದ ಎಂಡ್ ತನಕ ಮಾಡಿದಂಥ ಮೂಮೆಂಟ್ ತುಂಬಾ ಸ್ಟ್ರಾಂಗ್
ಮತ್ತು ತುಂಬಾ ಪ್ರೆಸೆಂಟೇಬಲ್ ಇದೆ. ಸೊ ಜೀವಿತ ಅವರೇ, ಅದು ಎಲ್ಟನ್ ಸರ್ ಹೇಳಿದಾಗೆ ಆಡಿಷನ್ಸ್ ರೌಂಡಿಗೆ ಯಾವಾಗ ಸಹ ರಿಸ್ಕ್ ತಗೊಳ್ಬಾರ್ದು ಅಲ್ವಾ? ಸೊ ನನ್ನ ಪ್ರಕಾರ ನೀವು ಒಂದು ವೇಳೆ ನಿಮಗೆ ಚಾನ್ಸ್ ಕೊಟ್ಟರೆ ಒಳ್ಳೆ ಡಾನ್ಸರ್. ನೀವು ಇದು ಖುದ್ದು ಕೊರಿಯೋಗ್ರಫಿ ಮಾಡಿದ ಅಲ್ಲ ಯಾರದೇ? ಸರ್ ಈಗ ಆಡಿಷನ್ ರೌಂಡಿಗೆ ನಾನೇ ಕೊರಿಯೋಗ್ರಫಿ ಮಾಡಿದ್ದೆ. Okay. ನೆಕ್ಸ್ಟ್ ಲೆವೆಲ್ಗೆ ಚರಣ್ ಸರ್ ಜೊತೆ ಮಾತಾಡಿದ್ದೆ ಸರ್. ಓಕೆ, ಫೈನ್. ಸೊ ನೀವು ಭರತನಾಟ್ಯ ಎಷ್ಟು ವರ್ಷ ಕಲ್ತಿದ್ದೀರಾ? 8 years. 8 years. ಯಾವುದಾದ್ರು ಎಕ್ಸಾಮ್ಸ್ ಮುಗಿಸಿದ್ದೀರಾ? ಸೀನಿಯರ್ ಎಕ್ಸಾಮ್. ಸೀನಿಯರ್ಸ್ ಎಕ್ಸಾಮ್ಸ್ ಮುಗಿಸಿದ. ಓಕೆ, ಫೈನ್. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ರೌಂಡಲ್ಲಿ ಹೇಗೆ ಮಾಡ್ತೀರಾ ಅಂತೇಳಿ ನಾವೊಮ್ಮೆ ಒಂದು ತುಂಬಾ ಎಕ್ಸೈಟ್ ಆಗಿದ್ದೇನೆ, ಬೇರೆ ಫಾರ್ಮ್ ಕೊಟ್ರೆ ಅಂತೇಳಿ. ಎಸ್ ಸರ್. ಸೊ ನನ್ನ ಪ್ರಕಾರ ನಾನು ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಕಂಗ್ರ್ಯಾಚುಲೇಷನ್. Thank you, ಒಂದು sir. 2 ಸೈಡಲ್ಲಿ ಎಸ್ ಬಂದರೆ ನೆಕ್ಸ್ಟ್ ರೌಂಡಿಗೆ ನೀವು ಸೆಲೆಕ್ಟ್ ಆಗ್ತೀರಾ. Okay. ಓಕೆನಾ? ಫೈನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಲೀನಾ ಹಾಂ ಸರ್. ಎಂಚೊಲ್ಲರು ಕನ್ನಡ ಸರ್. ಕನ್ನಡ. ಓ, ಎಲ್ಲಿಂದ? ಬೇಸಿಕಲಿ ಫ್ರಮ್ ತುಮಕೂರು. ಹಾಂ ಸರ್, ಬೇಸಿಕಲಿ ಫ್ರಮ್ ತುಮಕೂರು ಸರ್. ಈಗ 1.5 year NITK ಸೂರತ್ಕಲ್ಲಲ್ಲಿದ್ದೇವೆ. ಹೌದಾ? ಹಾಂ ಸರ್. ಸೂಪರ್. ಸೊ ಓನ್ಲಿ ಕನ್ನಡ, ನೋ ತುಳು? ನೋ ಸರ್. ಸರಿ. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? 1 week ಸರ್, One ಮಂಡೆಯಿಂದ. ಹೇಗೆ ಗೊತ್ತಾಯಿತು ಈ ಶೋ ಬಗ್ಗೆ? ಸರ್ ನಮಗೆ ಒಂದು ಲೇಡೀಸ್ ಕ್ಲಬ್ ಉಂಟು ಕಾಲೇಜಲ್ಲಿ. ಹಾಂ. ಸೊ ಅಲ್ಲಿ ಡ್ಯಾನ್ಸ್ ಕಲಿಸ್ಲಿಕ್ಕೆ ಲೀಲಾಧರ್ ಸರ್ ಅಂತ ಬರ್ತಾರೆ. ಯಾರು? ಲೀಲಾಧರ್ ಸರ್. ಓಕೆ. ಸೊ ಅವರು ನಮಗೆ ಇನ್ಫಾರ್ಮ್ ಮಾಡಿದ್ರು ಸರ್, ಟ್ರೈ Nice. ಮಾಡಿ ಒಂದ್ಸಲ. ಸೂಪರ್. ಈಗ ನೀವು ಟ್ರೈ ಮಾಡಕ್ಕೆ ಬಂದಿದ್ದೀರಾ? ಹಾಂ ಸರ್. ಓಕೆ, ಲೆಟ್ಸ್ ಸಿ. ರೆಡಿ? ಥ್ಯಾಂಕ್ चढ़ा मुझ पे सुरूर है, असर तेरा ये जरूर है, तेरी नजर का कसूर है। पास तू क्यों दूर है, ये इश्क का जो फितूर है, नशे में दिल तेरे चूर है। अब तो होश ना खबर है, ये कैसा असर है, होश ना खबर है, ये कैसा असर है, तुमसे मिलने के बाद दिल भर, तुमसे मिलने के बाद दिल भर। Drop the bass. दो तोले की मुंदरी लाडे, 3 तोले का कंगना, मुँह दिखाई दे दे तू, ले जा अपने अंगना। ना समझ तू चीज पुरानी, चेहरा मेरा पीस नूरानी, देखेगा तो खा जाएगा 100 झटके। पल्लू लटके रे मारो पल्लू लटके, पल्लू लटके रे मारो पल्लू लटके, जरा सा टेढ़ो हो जा बालू। प्रीतम प्यार बंदूक में ना तो गोली मर। आरे प्रीतम प्यार बंदूक में ना तो गोली मेरे। आरे प्रीतम प्यार सब आग तो मेरी चोली मेरे, जरा हुक्का उठा जरा चिल्लम जला। पल्लू के नीचे छुपा के रखा है, उठा दूं तो हंगामा हो। पल्लू के नीचे छुपा के रखा है, उठा दूं तो हंगामा हो। ಹಾಯ್ ನಲೀನಾ, ಹೇಗಾಯಿತು? ಟಯರ್ಡ್ ಆಯ್ತಾ? ಹಾಂ ಸರ್. ಸೊ ನಲೀನಾ ಅವ್ರು ಯಾರು ಕೊರಿಯೋಗ್ರಫಿ ಮಾಡಿದ್ದಿದ್ದ ಆ್ಯಕ್ಟನ್ನು? ಸರ್ ಉಂಟು ಸರ್, ಲೀಲಾಧರ್ ಅಂತ. ಓಕೆ, ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಕೊರಿಯೋಗ್ರಫಿ ಪ್ರತಿಯೊಂದು ಬೀಟಿಗೂ ಒಂದೊಂದು ಸ್ಟೆಪ್ ಹಾಕಿದ್ದಾರೆ, ತುಂಬ ವೆರೈಟಿ ಹಾಕಿದ್ದಾರೆ. ಆದರೆ
ನೀವು ಯಾಕೆ ಮಾಡಲಿಲ್ಲ ಬಿಂದಾಸ್ ಆಗಿ? ಎನರ್ಜಿ ಎನರ್ಜಿ ಇತ್ತು, ಫಿನಿಶನು ಇತ್ತು, ಆದರೆ ಫೇಸ್ ತುಂಬಾ ಡಲ್ ಆಗಿ ಮಾಡಿದ್ರಲ್ವಾ? ನೋಡಿ ಈಗ ನೋಡಿ ಎಷ್ಟು ಏನಾಯ್ತು, ನರ್ವಸ್ನೆಸ್ ಸರ್, ಫಸ್ಟ್ ಟೈಮ್ ಆಡಿಷನ್. ನೋಡಿ ಈಗ ಎಷ್ಟು ಚೆನ್ನಾಗಿ ನೆಗಡ್ತಾ ಮಾತಾಡ್ತಾ ಇದ್ದೀರಾ. ನರ್ವಸ್ ಆಗಬಾರ್ದಲ್ವಾ, ಬಿಂದಾಸ್ ಆಗಿ ಮಾಡಬೇಕಲ್ಲ. ಯಾಕೆಂದರೆ ಎಲ್ಲ ಅವರು ತಗೊಂಡ ನಂಬರ್ಸ್, ಡಾನ್ಸ್ ನಂಬರ್ಸ್ ಎಷ್ಟು ಇಲ್ಲಿ ಕೂತ್ಕೊಂಡಲ್ಲಿ ತುಂಬಾ ಮೈ ಜುಮ್ ಆಗ್ತಾ ಇತ್ತು. ಸಾಂಗ್ ಸಿಲೆಕ್ಷನ್ಸ್ ಅಷ್ಟು ಚೆನ್ನಾಗಿತ್ತು. ಓಕೆನಾ, ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ. ಎಕ್ಸ್ಪ್ರೆಷನ್ ಒಂದು ಲ್ಯಾಕ್ ಇತ್ತು ಅಷ್ಟೇ. ಓಕೆ, ನರ್ವಸ್ ಏನಿಲ್ಲ. ಸ್ಟೇಜ್ ಬಂದು ಕೊಟ್ಟ ಆ ಟೈಮಲ್ಲಿ ಎಷ್ಟು ನೀವು ಯೂಸ್ ಮಾಡಲಿಕ್ಕೆ ಆಗತ್ತೆ ಅಷ್ಟು ಯೂಸ್ ಮಾಡಬೇಕು. ಓಕೆನಾ, ನಾನು ಹೋಲ್ಡಲ್ಲಿ ಇರ್ತೇನೆ ನಿಮ್ಮನ್ನು. ಓಕೆ, ನೋಡ ಹೇಗೆ ಆಗ್ತದೆ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಳಿನ್ ಅವರೇ, ಏನಾಯಿತು? ಯಾಕೆ ನರ್ವಸ್ನೆಸ್? ಫಸ್ಟ್ ಟೈಮ್ ಅದಕ್ಕೆ ನರ್ವಸ್ ಆಗೋದಾ? ಅದೊಂದು ಸ್ಟೇಜ್ ಫಿಯರ್ ಅನ್ನೋದು ಇರ್ತಲ್ಲ ಸರ್. ನೋ, ಪರವಾಗಿಲ್ಲ. ಬಟ್ ಇದೂ ಎಕ್ಸ್ಪೀರಿಯನ್ಸ್ ಆಗಬೇಕು ಅಲ್ವಾ? ಓಕೆ, ಐ ಥಿಂಕ್ ದಿಸ್ ಇಸ್ ಅ ಹ್ಯೂಜ್ ಸ್ಟೇಜ್ ಫಾರ್ ಯು. ಗುಡ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಬಟ್ ನೆವರ್ದಲೆಸ್ ಪ್ರಮೋದ್ ಅವ್ರು ಹೇಳಿದಾಗೆ ಅದೇ ಕೊರಿಯೋಗ್ರಫಿ ಚೆನ್ನಾಗಿತ್ತು. ಇಟ್ ವಾಸ್ ನಾಟ್ ವಾವ್ ಅಕಾರ್ಡಿಂಗ್ ಟು ಯೋರ್ ಪೊಟೆನ್ಷಿಯಲ್ ಅವ್ರು ಕೊರಿಯೋಗ್ರಫಿ ಮಾಡಿದ್ದಾರೆ. ಬಟ್ ಯು ಡಿಂಟ್ ಎಕ್ಸಿಕ್ಯೂಟ್ ಇಟ್, ಯು ಡಿಂಟ್ ಪರ್ಫಾರ್ಮ್. ಸಿ ಆಲ್ 3 songs ವೇರ್ ಅಪ್ಬೀಟ್. ಓಕೆ, ಟಟಾಕ್ 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 ಅಂತ. ಬಟ್ ಯು ಡಿಂಟ್ ಪರ್ಫಾರ್ಮ್. ಎನರ್ಜಿ ಕಡಿಮೆ ಇತ್ತು. ಎನರ್ಜಿ ಕಡಿಮೆ. ಯು ಆರ್ ಜಸ್ಟ್ ಇನ್ಸೈಡ್ ಯುವರ್ ವೆರಿ ಸ್ಮಾಲ್ ಕ್ಯೂಟ್ ಲಿಟಲ್ ಸರ್ಕಲ್, ಯು ಆರ್ ಡಾನ್ಸಿಂಗ್. ಸೊ ಸ್ವಲ್ಪ ಓಪನ್ ಅಪ್ ಆಗಿ ಡಾನ್ಸ್ ಮಾಡಿದ್ದಿದ್ರೆ ಐ ಥಿಂಕ್ ಯು ವುಡ್ ಹ್ಯಾವ್ ಗಾಟ್ ಸೆಲೆಕ್ಟೆಡ್. ಬಟ್ ಫಾರ್ ಮೀ ಆ್ಯಸ್ ಆಫ್ ನೌ ಆಫ್ಟರ್ ಸೀಯಿಂಗ್ ಯರ್ ಪರ್ಫಾರ್ಮೆನ್ಸ್ ನನಗೆ ಸ್ವಲ್ಪ ಡೌಟ್ಫುಲ್ ಅಂತ ಅನಿಸ್ತಾ ಇದೆ. ಓಕೆ, ಬಟ್ ನೆವರ್ದಲೆಸ್ ಆ್ಯಸ್ ಪ್ರಮೋದ್ ಸೆಡ್, ಐ ವಿಲ್ ಕೀಪ್ ಯು ಆನ್ ಹೋಲ್ಡ್. ರೈಟ್? ಓಕೆ, ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಹಾಯ್ ಸುಪ್ರೀತಾ. 13 ಇಯರ್ಸಿಂದ ಇಲ್ಲೇ ಸೂರತ್ಕಲ್ಲಲ್ಲಿದ್ದೀವಿ. ಹಾಂ, ಸೊ ಕನ್ನಡ, ತುಳು? ಕನ್ನಡ ಸರ್. ಓ, ಕನ್ನಡ. ಓಕೆ, ಏನು ಮಾಡ್ತಿದ್ದೀರಾ ಆ್ಯಸ್ ಪ್ರೊಫೆಷನ್? ಏನು ಮಾಡ್ತಿಲ್ಲ. ಐ ಆಮ್ ಎ ಹೋಮ್ ಮೇಕರ್ ಸರ್. 2 ಮಕ್ಕಳಿದ್ದಾರೆ, ಸೊ ಮಕ್ಕಳು ನೋಡ್ಕೊಂಡಿದ್ದೀನಿ. ಸದ್ಯಕ್ಕೆ ಇನ್ನೂ ಪ್ರೊಫೆಷನ್ ಏನು ಅಂದರೆ ನಾನು M.Tech ಗ್ರ್ಯಾಜುಯೇಟ್ ಇದ್ದೀನಿ. ಸೊ ನೆಕ್ಸ್ಟ್ ಮಕ್ಕಳು ಸ್ವಲ್ಪ ದೊಡ್ಡವರಾದಮೇಲೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈಗ ಆ್ಯಸ್ ನಾವು ಏನು ಮಾಡ್ತಿಲ್ಲ ಸರ್. ಓಕೆ, ವೈ ಡಾನ್ಸಿಂಗ್? ಯಾಕೆ ಡಾನ್ಸ್? ಯಾಕೆ ಡ್ಯಾನ್ಸ್ ಖುಷಿ ಕೊಡುತ್ತೆ ನಮಗೆ. ಆಫ್ಟರ್ ಮ್ಯಾರೇಜ್ ನಾವು ಒಂದು ಸ್ವಲ್ಪ ಜಾಸ್ತಿ ಫಿಸಿಕಲ್ ಎಕ್ಸಸೈಸ್ ಇರಲ್ಲ. ಸೊ ಫಿಸಿಕಲ್ ಎಕ್ಸಸೈಸ್ ಮತ್ತು ಖುಷಿ ಎರಡನ್ನೂ. ಸೊ ಬಿಫೋರ್ ಮ್ಯಾರೇಜ್ ನೀವು ಡಾನ್ಸ್ ಮಾಡ್ತಿದ್ರಾ? ನೋ ಸರ್, ದಿಸ್ ಈಸ್ ದ ಫಸ್ಟ್ ಟೈಮ್. ಲಾಸ್ಟ್ 4 monthಸಿಂದ, ಅದು ನಮ್ಮ NITKಯಲ್ಲಿ ಲೇಡೀಸ್ ಕ್ಲಬ್ ಅಂತಿದೆ. ಸೊ ಆ ಲೇಡೀಸ್ ಕ್ಲಬ್ ಅವರು ಒಂದು ಡ್ಯಾನ್ಸ್ ಗ್ರೂಪ್ ಅಂತ ಮಾಡಿದರು. ಸೊ ಆವಾಗ ಜಾಯ್ನ್ ಆಗಿ ಈಗ 4 monthಸಿಂದ ಮಾಡ್ತಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ಯಾವತ್ತೂ ಡ್ಯಾನ್ಸೇ ಮಾಡಿಲ್ಲ. ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಟು ಸ್ಟೇಜ್. ಐ ಡೋಂಟ್ ನೋ. Perfect. Let's see that. Go winter low, better than no
చేతిలోన దండ పెట్టనెప్పుడు తేట తెలుగులో మీకు వందనం ఫేసు క్రీము గట్ర పుయ్యలేదు ఎప్పుడు నాకు ఇష్టమంట పసుపు సెందనం సెల్లు నంబరే లేదు నాకు అసలే డోరు నంబరే మీకు ఇస్తలే సెంటు బాటిలే ముట్టనైన ముట్టలే సన్న జాజులంటే సెట్టు మోజులే ఏ స్టార్ హోటల్ బొట్టు పెట్టి పిలిచిన దవా దవా దావాకే పరుగు తీస్తలే డిస్కోలు బొమ్మలు డెమ్ములైట్ గుట్టిన ఆవి తోపులోనే మేళమెడతలే ఎందుకంటే నేను పక్కా లోకల్ నేను పక్కా లోకల్ నేను వాడే గాజులు కోకారైకల్ అన్ని ఊరమాస లెక్కల నేను పక్కా లోకల్ నేను పక్కా లోకల్ నేను వాడే గాజులు కోకారైకల్ అన్ని ఊరమాస లెక్కల నేను పక్కా లోకల్. ಹಾಯ್ ಸುಪ್ರೀತಾ. ಹಲೋ ಸರ್. ಹಾಯ್, ಹೇಗಾಯ್ತು? ಸ್ವಲ್ಪ ಎನರ್ಜಿ ಮಧ್ಯದಲ್ಲಿ ಒಂದು ಸ್ವಲ್ಪ ಡೌನ್ ಆಯಿತು. ಡೌನ್ ಆಯ್ತಾ? ಏನಾಯ್ತು? ಎಷ್ಟು ದಿವಸದ ಪ್ರಾಕ್ಟೀಸ್ ಸುಪ್ರೀತಾ? 5-6 ಡೇಸ್ ಸರ್. 5-6 ಡೇಸ್. ಹಾಂ ಸರ್. ಸೊ ನಿಮಗೆ ಆಲ್ರೆಡಿ ಹೇಳಿದ್ರಿ ಸೇಮ್ ಇದಕ್ಕಿಂತ ಮೊದಲು ಕಂಟೆಸ್ಟೆಂಟ್ ಕೂಡ ಸೇಮ್ ಪ್ಲೇಸಿಂದ ಬಂದದ ಅಂತ ಕಾಣುತ್ತೆ. ಹೌದು ಸರ್. ಕೊರಿಯೋಗ್ರಾಫರ್ ಸೇಮಾ? ಹೌದು ಸರ್, ನಮ್ಮ ಡ್ಯಾನ್ಸ್ ಸರ್ ಹೇಳ್ಕೊಟ್ಟಿದ್ದು. ಹೌದು, ಲೀಲಾಧರ್ ಸರ್. ಲೀಲಾಧರ್ ಸರ್. ಸೊ ತುಂಬಾನೇ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ನಿಮಗೂ ಅಷ್ಟೇ ಚೆನ್ನಾಗಿ ಮಾಡಿದ್ರಿ ಕೂಡ, ಬಿಂದಾಸ್ ಆಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ತುಂಬಾನೇ ಚೆನ್ನಾಗಿ ಮಾಡಿದ್ರೆ ಗೊತ್ತಾಗುತ್ತೆ ನೀವು ಪ್ರೊಫೆಷನಲ್ ಡಾನ್ಸರ್ ಅಲ್ಲ ಅಂತ. ಫಸ್ಟ್ ಟೈಮ್ ಎಷ್ಟು ಒಂದು ಕಾಲೇಜ್ ಡೇ ಆದ್ಮೇಲೆ ಎಷ್ಟು ವರ್ಷದ ನಂತರ ಡಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು? ಈಗ 4 months ಇಂದ ಮಾಡ್ತಿರೋದು ಸರ್. ಅದಕ್ಕಿಂತ ಮೊದಲು ಡಾನ್ಸೇ ಮಾಡಿ? ಯಾವತ್ತೂ ಮಾಡಿಲ್ಲ. ಸೊ ಮದುವೆ ಆದ್ಮೇಲೆ ಸ್ಟಾರ್ಟ್ ಮಾಡಿದಾರ ನಿಮ್ದು? ಇಲ್ಲ ಸರ್, ಮದುವೆ ಆದ್ಮೇಲೂ ಇಲ್ಲ ಸರ್. ಮದುವೆ ಆದ್ಮೇಲೆ ಫುಲ್ ಮಕ್ಳ ಕಡೆ ಬ್ಯುಸಿ ಆದ್ವಿ. ಹೌದು. ಅಲ್ಲ, ಡಾನ್ಸ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು? ಇಲ್ಲ, ಯಾವತ್ತೂ ಕಲ್ತಿಲ್ಲ ಸರ್. ಈಗ 4 months ಇಂದ ನಮ್ಮ ಲೇಡೀಸ್ ಕ್ಲಬ್ ಇಂದ ಡ್ಯಾನ್ಸ್ ಕ್ಲಬ್ ಅಂತ ಶುರು ಮಾಡಿದ್ರು. ಓಕೆ. ಸೊ ಅವಾಗ ಜಾಯ್ನ್ ಆಗಿದ್ವಿ ಸರ್. ಆಗ ಜಾಯ್ನ್ ಆದದ. ಸೊ ತುಂಬಾ ನಮ್ಮ ಟಿವಿಯವರು ತುಂಬಾ ಒಳ್ಳೆ ಅಲ್ಲಿ ಮಾರ್ಕೆಟಿಂಗ್ ಮಾಡಿದಾರ ಅಂತ ಹೆಚ್ಚಿನ ನಮ್ಗೆ ಆ ಪ್ಲೇಸ್ ಇಂದ ತುಂಬಾ. ಸೊ ತುಂಬಾ ಖುಷಿ ಆಯ್ತು. ಹೌದು ಸರ್, ನಮ್ಮ ಸರ್ ಹೇಳಿದ್ರು ಹೋಗಿ ಅಂತ ಹೇಳಿ ಅಂತ ತುಂಬಾ ಎಂಕರೇಜ್ ಮಾಡಿದಲ್ಲ. ಸೊ ನನಗಂತೂ ತುಂಬಾನೇ ಚೆನ್ನಾಗಾಯ್ತು. ಇನ್ನೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಮ ಮೇಲೆ ಇನ್ನು ನಿಮ್ಮ ಬೆಸ್ಟ್ ಅನ್ನು ಇನ್ನೂ ತರಬಹುದು. ಓಕೆ, ಒಳ್ಳೆ ಡಾನ್ಸರ್, ತುಂಬ ಕಾನ್ಫಿಡೆನ್ಸ್ ಇಂದ ಮಾಡ್ತೀರಾ ನೀವು. ಸ್ವಲ್ಪ ಟೆಕ್ನಿಕಲಿ ಸರ್ ಹೇಳ್ತಾರೆ, ಮತ್ತೆ ಪ್ರೊಫೆಷ್ನಲ್ಲಿ ಅದು ಟಚ್ ಬೇಕಾಗತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗತ್ತೆ. ಆದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನನ್ನ ಸೈಡಿಂದ ಎಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹೇಳಿ ಸುಪ್ರೀತಾ, ಹೆಂಗೆ ಪರ್ಫಾರ್ಮ್ ಮಾಡಿದ್ರಿ ನೀವು? ಗೊತ್ತಿಲ್ಲ ಸರ್, ಸರ್ ಹೇಳಿದ್ರು ಫುಲ್ ಮೈ ಚಳಿ ಬಿಟ್ಟು ಮಾಡಂತ ಹೇಳಿದ್ರು. ಸೊ ಅದಕ್ಕೆ ಇಲ್ಲ, ಪರ್ಫಾರ್ಮ್ ಮಾಡಿದ್ರಿ. ಯು ವೇರ್ ಇನ್ ಯುವರ್ ಓನ್ ಸ್ಪೇಸ್ ಅಗೇನ್. ನೀವು ಮಜಾ ಮಾಡ್ತಿದ್ರಿ. ಯು ಆರ್ ಜಸ್ಟ್ ಡಾನ್ಸಿಂಗ್. ಯು ಡಿನ್ ಬಾದರ್ ಯಾರು ಇದ್ದಾರೆ, ಯಾರು ನೋಡ್ತಾರೆ, ಯಾರು ಕೂತ್ಕೊಳ್ಳಿದ್ದಾರೆ, ಕ್ಯಾಮ್ರಾ ಇದೆಯಾ ಇಲ್ಲ ಅಂತ. ಯು ಆರ್ ಪರ್ಫಾರ್ಮಿಂಗ್ ವಿಚ್ ವಾಸ್ ನೈಸ್ ಫಾರ್ ದ ಫಸ್ಟ್ ಟೈಮ್. ನೀವೀಗ ಏನು ಹೇಳಿದ್ರಿ ಕಿ ನಾನು ಡಾನ್ಸ್ ಆಡಲಿಲ್ಲ, ಫ್ರಮ್ ಲೈಕ್ 4 months ನಾನು ಸ್ಟಾರ್ಟ್ ಮಾಡಿದ್ದೀನಿ. ಫಾರ್ ದ್ಯಾಟ್ ಇಟ್ಸ್ ಸೂಪರ್ ವಾಟ್ ಯು ಪರ್ಫಾರ್ಮಿಂಗ್. ಸ್ಪೆಷಲಿ ಯು ಹ್ಯಾಡ್ ದಟ್ ಕಾನ್ಫಿಡೆನ್ಸ್ ಇನ್ ಯು ಟು ಪರ್ಫಾರ್ಮ್. ಕರೆಕ್ಟ್ ಅಲ್ವಾ? ಕಾನ್ಫಿಡೆನ್ಸ್ ಇತ್ತು, ಬರಬೇಕು ಅಂತಂದು ಆಸೆ ಇತ್ತು, ಅದು ಎಲ್ಲ ಇಲ್ಲಿ ಕಂಪ್ಲೀಟ್ ಆಯಿತು. ಓಕೆ, ಬಟ್ ಟೆಕ್ನಿಕಲಿ ಪರ್ಫಾರ್ಮೆನ್ಸ್ ವೈಸ್ ಹೇಳಬೇಕಿದ್ರೆ ಯು ಹ್ಯಾವ್ ಮೋರ್ ಸ್ಕೋಪ್ ಟು ಇಂಪ್ರೂವೈಸ್. ಅರ್ಥ ಆಯ್ತಾ? ಇನ್ನೂ ಮಾಡಬಹುದು ಅಂತ ನಮಗಿಬ್ರಿಗೂ ಅನಿಸುತ್ತೆ. ಅದಕ್ಕೆ ಇನ್ನೂ ಸ್ವಲ್ಪ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಓಕೆ ಸರ್. ಓಕೆ, ಸ್ಪೆಷಲಿ ಇನ್ ಮೂಮೆಂಟ್ಸ್ ಆಗಲಿ ಕ್ಲಿಯರ್ ಇಲ್ಲ. ಓಕೆ, ನೀವು 120% ಮಾಡಲೇಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಓಕೆ, ಸೊ ಇನ್ನೊಂದು ಬಂದುಬಿಟ್ಟು ಡ್ಯಾನ್ಸ್ ಮಾಡುವಾಗ, ಓಕೆ, ಐ ಡೋಂಟ್ ನೋ ವೆದರ್ ದ ಕೊರಿಯೋಗ್ರಫರ್ ಹ್ಯಾಸ್ ಟೋಲ್ಡ್ ಯು ಆರ್ ನೋ, ಡ್ಯಾನ್ಸ್ ಮಾಡುವಾಗ ಯಾವತ್ತು ಡೋಂಟ್ ಡೂ ದ್ಯಾಟ್ ಆ್ಯಂಡ್ ಡೋಂಟ್ ಲುಕ್ ಡೌನ್, ಲುಕ್ ಫ್ರಂಟ್ ಆ್ಯಂಡ್ ಪರ್ಫಾರ್ಮ್. ಆವಾಗ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಸಿಕ್ಕುತ್ತೆ. ಓಕೆನಾ? ಓಕೆ, ಬಟ್ ನೆವರ್ದಲೆಸ್ ಐ ಲೈಕ್ ಯುವರ್ ಪರ್ಫಾರ್ಮೆನ್ಸ್. ಬಟ್ ಸರ್ ಹೇಳಿದಾಗೆ ಐ ವುಡ್ ವಾಂಟ್ ಟು ಕೀಪ್ ಯು ಆನ್ ಹೋಲ್ಡ್, ಬಿಕಾಸ್ ನನಗೆ ಬೇರೆಯವ್ರಿಗೂ ಸ್ವಲ್ಪ ನೋಡಬೇಕಾಗುತ್ತೆ. ಸೊ ಐ ವಾಂಟ್ ಟು ಕೀಪ್ ಯು ಆನ್ ಹೋಲ್ಡ್. ಓಕೆ, ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಹಾಯ್ ಹರ್ಷಿನಿ. ಹಾಯ್. ಸೊ ಎಲ್ಲಿಂದ ಬಂದಿದ್ದೀರಾ ಹರ್ಷಿನಿ? ಯಾನ್ ಪಾವಂಜೆ ಹಲೆಂಗಡಿ. ಓಕೆ,
ಪಲ್ಲೆ ಹರ್ಷಿನಿ ಇರ್ನ ಬಗ್ಗೆ ಒಂಚೂರು ಡೀಟೇಲ್ ಎಂಚ ಡಾನ್ಸ್ ಮಮ್ಮಿದ ಡಾನ್ಸ್ ಬಗ್ಗೆ ಗೊತ್ತಾಯ್ನಿ ಎಂಚ ಪ್ರಿಪರೇಷನ್ ಮಲ್ತಿತ್ತಾರೆ ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಮೆಸೇಜ್ ಬಾಯ್ದಿತ್ತು ಲೈಕ್ ಪಾಪಪ್ ಆಪುಂಡು ಸೊ ಐಟ್ ಅಂತೂದು ನನ್ನ ಹಸ್ಬೆಂಡ್ ಬಕ ಮಮ್ಮಿ ಕಡಪುಡಿಯ ಸೊ ಆರ್ ಪಗಲ್ ಪಂಡ ಪೋಲ ಪಂಡಿರ್ ಲೈಕ್ ಎನ್ಕರೇಜ್ ಮಲ್ತೆ ಓಕೆ ಸೊ ಅಂಚ ಅಂತೂದು ಬಕ ಕಿಂಜರ್ದು ಇಂಚೆ ಲೈಕ್ ಟಿವಿ ತೂದೆ ಡಾನ್ಸ್ ಮಲ್ದಿ ಸೊ ನೋ ಸೆಲ್ಫ್ ಆ್ಯಕ್ಚುಲಿ ಓಕೆ ಸೊ ನೆಕ್ ಇಯರ್ ನಾನು ಕೊರಿಯೋಗ್ರಾಫರ್ ಹೆಲ್ಪ್ ದೇತಂದ್ರೆ ತೀರೆ ಓಕೆ ಫೈನ್ ಸೊ ಇರ್ನ ಡಾನ್ಸ್ ತುಕನೆ ಫಸ್ಟ್ ಓಕೆ ಐದು ಬಕ್ಕ ಪಾತ್ರ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು मेरा झुमका उठा के लाया यार वे जो गिरा था बरेली के बाजार में मैं तो ठुमका लगा के शर्मा गई बोली घूम कर बता दे के मैं आ गई मुझको लुटा के नाच ले आजा नाच ले मेरी यार तू नच ले झनक झनक झनकार हो नच ले मेरे यार तू नच ले अब तो लुटा है बाजार सबको बुला के नच ले आजा नच ले मेरे यार तू नच ले झनक झनक झनकार हो नच ले मेरे यार तू नच ले अब तो लुटा है बाजार मैंने गलती करी थी मेरी नथनी पड़ी थी मैंने गलती करी थी मेरी नथनी पड़ी थी कि सोने में उसको रंगा गई मैं रंगा के अटरिया पे आ गई मोहल्ले में कैसी मारा मार है मेरे दर पे दीवानों की बहार है सबको नचा के नच ले आजा नच ले मेरे यार तू नच ले झनक झनक झनकार हो नच ले ಹಾಯ್ ಹರ್ಷಿನಿ ಹಾಯ್ ಹಾಯ್ ಸುಮ್ಮನೆ ಹೇಳಿದಲ್ವಾ ನೀವು ಮನೆಯಲ್ಲೇ ಕೂತ್ಕೊಂಡು ಟಿ ವಿ ಕೂತ್ಕೊಂಡು ಮಾಡಿದ ಅಂತೆಲ್ಲ ಪ್ರಾಕ್ಟೀಸ್ ಹಾಂ ಇಜ್ಜಿ ಸರ್ ಸತ್ಯ ಏನು ಲೈಕ್ ಮಮ್ಮಿಲ್ಲೇರ ಆರ್ ಪನ್ನೊಂದಿತ್ತೇರ್ಕಿ ಯಾನು 2 ವರ್ಷ ದ ಪಾಲಿನ ಟಿ ವಿ ತೂದೆ ಡಾನ್ಸ್ ಅಂತೊಂದಿತ್ತೆ ಅಂದ ಕೊರಿಯೋಗ್ರಾಫರ್ ನಕ್ಲೆ ಪೆಟ್ಟ ಪೂಜ ಇರಂತ ಟಿ ವಿ ತುದೆ ಮಲ್ತಂದ ಎಂಕ್ಲೋಡೆ ಹೋಗ್ಬೇಕಾ ಆ್ಯಕ್ಚುಲಿ ನನ್ನ ಮಮ್ಮಿ ಇನ್ಸ್ಪಿರೇಷನ್ ಆ್ಯಕ್ಚುಲಿ ಅಂದೆ ಆ ಡಾನ್ಸ್ ಟೀಚರೇ ಡಾನ್ಸ್ ಟೀಚರ್ ಯಾರ ಲಂಚನೆ ಟಿ ವಿ ತೂದೆ ಯಾರ ಲಂಚನೆ ಟಿ ವಿ ತೂದೆ ಬೈದಿರ ಮಮ್ಮಿ ಬೈ ಬಲೆ ಲೆಪ್ಲತ್ತು ಕೈತೆ ಮಮ್ಮಿನ ಟ್ಯಾಲೆಂಟ್ ತೋಡೆ ಎಂಕ್ಲು ಡಾನ್ಸ್ ಮಮ್ಮಿ ನಮಸ್ತೆ ನಮಸ್ತೆ ಮೈರ್ನ ಪುದರ್ ದೇವಿಕಾ ಇಡ್ಲ ಡಾನ್ಸ್ ಮಲ್ತೊಂದಿತ್ತಾರ ಅವೇ ಪನ್ಲಕ ಟಿವಿ ತೂದೆ ಅತ್ತ ಎಂಕ್ಲಿಗೆ ಪ್ರೊಫೆಷನಲ್ಸ್ ಎಂಕ್ಲು ಓಡೆ ಪೋಡು ಇರ್ಲ ಡಾನ್ಸ್ ಮಲ್ತೊಂದಿತ್ತಾರ ಇನ್ನೊಂಜಿ ಡಾನ್ಸ್ ಅಂತೂ ಓಲಿ ಎಂಕ್ಲೆ ಐದು ಬಕ್ಕ ಎಂಕ್ಲು ಮಾರ್ತುಪ್ಪ ಸ್ಕೂಲ್ ಡ್ಯಾನ್ಸ್ ಮಲ್ತೊಂದಿತ್ತೆ ಈರ್ ಸ್ಕೂಲ್ ಮಲ್ತೊಂದಿತ್ತಾರ ಸೊ ವೆಡ್ಡಿಂಗ್ ಫಂಕ್ಷನ್ ಮಲ್ಪ ಇನ್ನೊಂಜಿ ಡಾನ್ಸ್ ತೂಲಿಯಾ ಎಂಕ್ಲು ರಡ್ ಮಮ್ಮಿಲೇನೆ ಆಪುಂಡ ಅಂತೂಪ ಪ್ರಶಾಂತ್ ಸರ್ ಪಾತ್ರ ದೆಪ್ಪಾರ ಒಂಜೆ ಇಲ್ಲದ ಇತ್ತೆ ನಿಕ್ಲು ಪರ್ಫಾರ್ಮೆನ್ಸ್ ಪ್ಲೇ ನಮ್ಮ ಈ ಟಿ ವಿಡ್ತುಪ್ಪ ಒಂದೇ ಸಾಂಗ್ ಎಸ್ ಇಂದುವೆ ಸಾಂಗ್ ಮಲ್ಪೊಲಿ ಎಂಕ್ಲೆ ಒಂಚೂರು ರೆಡಿ ಸೌಂಡ್ झुमका उठा के लाया यार वे जो गिरा था बरेली के बाजार में मैं तो ठुमका लगा के शर्मा गई बोली घूम कर बता दे के मैं आ गई मुझको लुटा के नच ले
ಸೂಪರ್ ಕಲ್ದಿಚ್ಚಿ ಡ್ಯಾನ್ಸ್ ಮಲ್ಲೇಜ್ ಇನ್ನ ಎಲ್ಲಿಯ ಮೂಮೆಂಟ್ ತುನಾಕನ ಎಂಕ್ಲಿಗೆ ಆತು ಖುಷಿ ಅಂಡ್ ಎಂಗ್ಲು ಒಂಜೆ ಇಲ್ಲಾರ್ದು ರಡ್ಡು ಜನ ಎತ್ತುನಲ್ಲಿ ಬರ್ಪಾರ ಡಾನ್ಸ್ ಮಮ್ಮಿ ಡಾನ್ಸ್ ರಡ್ ಬರ್ಪಾರ ಶ್ಯೂರಾ ಪ್ರಶಾಂತಿ ತುಲೆ ಓಕೆ ಸೊ ಈ ಭಾರಿ ಸೂಪರ್ ಮಾಡ್ತಾರೆ ಕಲ್ತು ಜಿಜ್ಜಲ್ಲಿ ಇನ್ನ ಕಾನ್ಫಿಡೆನ್ಸ್ ಅವಡ್ ಇನ್ನ ರಿದಮ್ ಈರೊಂದು ಆ ತಾಳ ಪತ್ಯ ಇರತ್ತೆ ಅವು ಭಾರಿ ಖುಷಿ ಅಂಡ್ ಆ್ಯಕ್ಚುಲಿ ಯಾನ್ 10th ಸ್ಟ್ಯಾಂಡರ್ಡ್ ಉಪ್ಪನ 1.5 year ಆ್ಯಂಡ್ ಭರತನಾಟ್ಯಮ್ ಆ್ಯಸ್ ಎ ಬೇಸಿಕ್ ಹಂಗೆ ಕಲ್ತಿತ್ತೆ. ಓಕೆ ಸೊ ಬಕ್ಕ ಹಿಂಗೆ ಆಪರ್ಚುನಿಟಿ ತಿಕ್ಕಿಜೆ ಹೆಂಗೆ ಸೊ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು. ಸೊ ಬ್ಯಾಕ್ ಟು ಟಿವಿ ಪೋಯೆ ಅವಕ್ಕ ಟಿವಿ ಪಂಡ ಟಿವಿ ತೂದು ಕಲ್ತೊಂದಿತ್ತೆ. ಓಕೆ ಏನ ಹಸ್ಬೆಂಡ್ ದಾದ ಮಲ್ತೊಂದಿಲ್ಲ ಆರು ದುಬೈ ಉಪ್ಪನು ಎಸ್ಟಿಮೇಷನ್ ಮ್ಯಾನೇಜರ್. ಓಕೆ ಫೈನ್ ಓಕೆ ಹರ್ಷಿನಿ ಸೂಪರ್ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ಸೊ ಮಚ್. ಭಾರಿ ಇರ್ನ ಗ್ರೇಸ್ ತೂನಾಗಾನೆ ಎಂಕ್ಲೆಗೆ ಒಂಜಿ ಭಾರಿ ಖುಷಿ ಅಂಡ್ ಈತ್ನೆ ಟೈನೆಟ ಒನ್ ಆಫ್ ದ ಬೆಸ್ಟ್ ಕಂಟೆಸ್ಟೆಂಟ್ ಪನೋಲಿ. ಥ್ಯಾಂಕ್ ಯು ಸೊ ಮಚ್. ಸೊ ದಾದ ಮೇನ್ ಪ್ರಾಬ್ಲಮ್ ಬಂದ ಈತ್ನೆಟ್ ಟಿ ವಿ ತೂದು ಮಲ್ತಾರೆ ನನ್ನ ಟಿ ವಿ ತೂಂಡ ಪುಜಿ ದಯಪಂಡ ನನ್ನ ಮಲ್ಲ ಕೊರಿಯೋಗ್ರಾಫರ್ಸ್ ದಾಖಲೆ ಇನ್ವಾಲ್ವ್ ಆದ ಬೆಸ್ಟ್ ದಯಪಂಡ ಆ ಸ್ಟ್ಯಾಂಡರ್ಡ್ ಬರೋದಿಲ್ಲ ಇದು ತುಂಬದ ಸೀಸನ್ ಪೂರ ತೂತಾರ ಏನು ಒಂದು ಜಾಯಿನ್ ಆಗ್ಬೇಕ ತೂಂದಿತ್ತೆ ಗ್ಲಾನ್ಸ್ ಮಲ್ತೊಂದಿತ್ತೆ ಎಂಚಾಯ್ತನ್ ಸೊ ಸೂಪರ್ ಇತ್ತಂಡು. ಸೊ ಯಾನ್ ಲವ್ ಪಂದಿತ್ತೆ ನಾನು ಪಂಡ ರಿಜಿಸ್ಟರ್ ಮಾಡ್ಕೊಂಡು ಕಾಲ್ ಮಲ್ದಿತ್ತೆ. ಸೊ ಅಗಲ್ ಪಂಡೆ ಕೊರಿಯೋಗ್ರಾಫಿ ಮಸ್ಟ್ ಅಂದ. ಸೊ ಕೊರಿಯೋಗ್ರಾಫರ್ ನಿಗಲ್ ಅಡ್ವೈಸ್ ಮಲ್ಪ್ಲೆಂಕಲ್ಲಿ ಪಂದಿತ್ತೆ ಡೆಫಿನೆಟ್ಲಿ ಚಾನೆಲ್ ಅಡ್ವೈಸ್ ಮಲ್ಪುಂಡು ಅವೇ ದಾಯ ಯಾನ್ ಅಡ್ವೈಸ್ ಬೋರ್ಡ್ ಕೊರಿಯೋಗ್ರಾಫರ್ ಬೋರ್ಡ್ ಪಂಡಿನ ಪಂಡ ಕೆಲವುದ ಈ ಸ್ಟೆಪ್ಸ್ ನಾಜ ನಚ್ಚಲೆ ಪೂರ ರಿಪೀಟ್ ಮಾಡ್ತಾರತ್ತೆ ಅವು ನಮ್ಮ ನೆಕ್ಸ್ಟ್ ರೌಂಡ್ಗೆ ಆಪುಜ್ ದಯಪಂಡ ನಮಕ್ ಐರೆಗೆ ಪ್ರತಿ ಈಚ್ ಬ್ಲಾಕ್ ಇಡ್ ದಾದ ಮಲ್ತೊಂದುಲ್ಲ ಅಲ್ಲಿ ದಾದ ಪೊಸತ್ ಒಂದು ವೇಳೆ 2 ನಿಮಿಷ ಪರ್ಫಾರ್ಮೆನ್ಸ್ ತಿಕ್ಕಂಡಲ್ಲ ಆ 2 ನಿಮಿಷ ಏತು ವೆರೈಟಿ ಕನ್ನೊಂದುಲ್ಲ ಏತು ಡಿಫ್ರೆಂಟ್ ತೋಜೊಂದುಲ್ಲ ಅವು ಪೂರ ಎಂಕಲ್ ತೂಪ ಬಟ್ ಆಡಿಷನ್ಸ್ ರೌಂಡ್ಗೂ ದಿಸ್ ಇಸ್ ದ ಬೆಸ್ಟ್ ಓಕೆನಾ. ಸೊ ನನ್ನ ಪ್ರಕಾರ ಡೆಫಿನೆಟ್ಲಿ ದಿಸ್ ಇಸ್ ದ ಬಿಗ್ ಗೆಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಹರ್ಷಿನಿ ಅಂದಲ್ಲ ಪನ್ಪುನ ದುಂಬು ಯಾನ್ ಫಸ್ಟ್ ಪನ್ಪೆ ಎನ್ನ ಸೈಡ್ದು ಎಸ್ ಥ್ಯಾಂಕ್ ಯು ಸೋ ಮಚ್. ಓಕೆ ದ್ಯಾಪನ್ನಾಗ ದ ವೇ ಯು ಸ್ಟಾರ್ಟೆಡ್ ಇರ್ ಸ್ಟಾರ್ಟ್ ಮಂತಿನ ಪರ್ಫಾರ್ಮೆನ್ಸ್ ಇರ್ನ ಓಕೆ ಆ ಗ್ರೇಸ್ ಇತ್ತು ಎಕ್ಸ್ಪ್ರೆಷನ್ ಇತ್ತು ಪರ್ಫಾರ್ಮೆನ್ಸ್ ಕ್ಲೀನ್ ಇತ್ತು ಜಾಸ್ತಿ ದಾಲ ಎಕ್ಸ್ಟ್ರಾ ದಾಲ ಹೆಜ್ಜೆ ಆ್ಯಂಡ್ ಏತ್ ಆ ಪದ್ಯಗ ರಿಕ್ವೈರ್ಡ್ ಥಿಂಗ್ಸ್ ಬೋರ್ಡ್ ಇತ್ತು ನೀರು ಪೂರ ಮಂತದಾರೆ. ಸೊ ಏನು ಜಾಸ್ತಿ ಪನ್ಪುಜಿ ಪ್ರಮೋದ್ ಸರ್ ಪಂಡಿಲಕ್ಕ ಸೂಪರ್ ಪನ್ಪುಜಾನೆ ಸೂಪರ್ ಅಂದು ಪನ್ಪೆ ಬಟ್ ಸೂಪರ್ ಪಂಡ್ರೆ ಚಾನ್ಸ್ ಇರೋ ನೆಕ್ಸ್ಟ್ ರೌಂಡ್ ಹುಡುಕೋರೋಡು. ಓಕೆ ಸೊ ನೆವರ್ದಲೆಸ್ ಗಾಡ್ ಬ್ಲೆಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಅಮ್ಮ ಸೂಪರ್ ಖುಷಂಡ್ ಇದಂತೂ okay but genuinely both looked good when you both performed nicely. That's the energy Harshini you're getting from your mother. Yes of okay course. it's not an energy, it's a blessing panoli but in chanukle keep dancing. God bless. Thank you so much. Harshini yan comment korpana dumben pante enkla promote sir lakkane yes pande so please ir mul battade irna medal collect malple. Thank you so much sir. ಹಾಯ್ ಶ್ರೇಯಾ ಎಲ್ಲಿಂದ ಬಂದಿದ್ದೀರಾ? ಬೆಳ್ತಂಗಡಿ ತುಳು ಬರ್ಪುಣದ ಹಾಂ ಖುಷಿ ಓಕೆ ಏತ್ ಸಮಯದ ಡಾನ್ಸ್ ಮಂತೊಂದಲ್ಲ ಪಂಡ ಆಕ್ಚುಲಿ ಮ್ಯಾರೇಜ್ ಆಸ್ 6 years ಅಂಡ್ ಸ್ಕೂಲ್ ಕಾಲೇಜ್ ಡೇಸ್ ಕೂಡ ಮಂತೊಂದಿತ್ತೆ ಮ್ಯಾರೇಜ್ ಆಯ್ಬಾಕ ಅಡೆಗೆ ಉಂದಾದಿತ್ತಂಡು ಸೊ ಇತ್ತ ಈ ಡ್ಯಾನ್ಸ್ಗೋಸ್ಕರ ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೂಪರ್ ಓಕೆ ಅದರ್ವೈಸ್ ಇರ್ ಪ್ರೊಫೆಷನಲಿ ದಾದ ಮನ್ಪಾರ ಹೌಸ್ ವೈಫ್ ಆಲ್ರೈಟ್ ಓಕೆ ಪರ್ಫಾರ್ಮೆನ್ಸ್ ತಾನೆ ಎಲ್ಲೋ ಜಿನುಗಿರುವ ನೀರು ಎಲ್ಲೋ ಝರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು ಎಲ್ಲೋ ರವಿ ಬರುವ ಸಮಯ ಎಲ್ಲೋ ಹೂವರಳೋ ಸರಸ ಎಲ್ಲೋ
ಮನಸ್ಸಿಗಿಂತ ಸೊಗಸು ನಿನ್ನ ಸನಿಹ ಜಗವಿ ಸುಳ್ಳು ನನಗೆ ನಿನ್ನ ವಿನಃ ಯಾರೋ ನನಗೆ ನೀನು ಆದಿಪತಿ ನೋಡು ಬರ 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 ಆದಿಪತಿ ನೋಡು ಬರ 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 ಅರೆ ಮೇರ ಮುರುಗ ಅರೆ ನನ್ನ ರಂಗ ಯಾರಿಲ್ಲ ಕಾಟಿರುವ ಕಲೆ ಕಲೆ ರಂಗ Shreya, very well performed. ಥ್ಯಾಂಕ್ ಯು ಸರ್ Kushan, the energy award, expression award, movements award, Mata at that, Thanks. improvement Manpoli, Nanla. I hope so. In Manpuarande and ಶೋರ್ ಐ ವಿಲ್ ಸರ್ and air choreography Mantini. ಜಿತೇಶ್ ಸರ್ ಅಂದರೆ ಡ್ಯಾನ್ಸ್ ಬಿಡ್ Okay. So ite select and are Manpera? ಆರೆ Are Manpera. ಕಂಟಿನ್ಯೂ Okay. ಜಸ್ಟ್ ಒಂದು 3 ಡೇಸ್ ಇಡು ಪ್ರಾಕ್ಟೀಸ್ ಮಂದಿನ ಅಂಚಿನ ಸೊ ಒಂದು 3 days at performance. ಯಾ ಅಂದ ವೆಡ್ನೆಸ್ಡೇ ಲೈಕ್ ಪೋದಿತ್ತೆ ಒಂದು 30 ಸೆಕೆಂಡ್ ಕಲ್ಪಾಯರು ಥರ್ಸ್ಡೇ ಫ್ರೈಡೇ ಬಲೆ ಬಂಡೇರು 1.5 or 2 hours ಜೋಕ್ಲೇನ್ ಇಲ್ಲಾಡ್ಬಿಡ್ದು ಪೋಂದಿತ್ತೆ ಒನ್ ಟೈಮ್ ಜೋಕ್ಲೇನೆಲ್ಲ ತಂದು ಪೋಂದಿತ್ತೆ ಸೊ No, but nice. At the end question, I was Thanks. happy seeing the performance. But for me, my side, it's a yes. ಥ್ಯಾಂಕ್ ಯು ಸರ್ Yeah. Okay. Congratulations and God bless. ಥ್ಯಾಂಕ್ ಯು ಸರ್ ಹಾಯ್ ಶ್ರೇಯಾ. ಹಾಯ್ ಸರ್ ಸೊ ಆಲ್ರೆಡಿ ಎಲ್ಟನ್ ಸರ್ ಪಾಂಡೆರು ಮಸ್ತ್ ಶೋಕ್ ಪರ್ಫಾರ್ಮ್ ಮಾಡ್ತಾರೆ. ಸೊ ಆಲ್ರೆಡಿ ಪ್ರೊಫೆಷ್ನಲ್ ಡಾನ್ಸ್ ಟೀಚರ್ನ ಹೆಲ್ಪ್ಫುಲ್ ತೊಂದರೆ. ಸೊ ಇನ್ನು ಕೊರಿಯೋಗ್ರಾಫಿಡ್ ಇನ್ನು ತೋಜೊಂದಿತ್ತನು ಒಂಜಿ ಪ್ರೊಫೆಷ್ನಲ್ ಹೆಲ್ಪ್ ತಗೊಂಡು ಭಾರಿ ಶೋಕ್ ನೀಟ್ ಅದು ಮಾಡ್ತಾರೆ. ಸೊ ನೆಕ್ಸ್ಟ್ ರೌಂಡಿಗೂ ನಿರ್ದಲ ಧಮಾಕ್ ಆವಡು. ಸೊ ಎನ್ನ ಸೈಡ್ಲ ಎಸ್. ಸೊ ಇನ್ನು ಮೆಡಲ್ ಬರ್ತದೆ ತಂಪು. ಹಾಯ್ ರವಿಕಲಾ, ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ನಾನು ಕುಮಟಾ, ಉತ್ತರ ಕನ್ನಡ ಡಿಸ್ಟ್ರಿಕ್ಟಿಂದ ಬರ್ತಾ ಇರೋದು. ಓ, ತುಂಬ ದೂರದಿಂದ ಮಡಿಕೇರಿ ಆಗಲಿ ತುಂಬ ದೂರದಿಂದ ನಮಗೆ ಕಂಟೆಸ್ಟೆಂಟ್ಸ್ ಬರ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಸೊ ಹೇಗೆ ಗೊತ್ತಾಯಿತು ರವಿಕಲಾ ಅವರೇ? ನನ್ನ ಮಗಳು ಆ್ಯಕ್ಚುಲಿ ಡ್ಯಾನ್ಸ್ ಡಿವೋಟರ್ಸ್ ಕುಮಟಾ ಕ್ಲಾಸಿಗೆ ಹೋಗ್ತಾಳೆ. ಹಾಂ. ಸೊ ಅಲ್ಲಿ ಹೋಗ್ತಾ ಇರುವಾಗ ಅವಳು ನೋಡಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಓಕೆ. ಆ್ಯಂಡ್ ಅಲ್ಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ವಿಕಾಸ್ ಸರ್ ಅಂತ ಇದ್ದಾರೆ. ಓಕೆ. ಎಲ್ಲಿ? ಕುಮಟಾದಲ್ಲಿಯಾ? ಕುಮಟಾದಲ್ಲಿ. ಓಕೆ. ಸೊ ಅವ್ರು ಹೇಳಿದರು ಇದನ್ನು ಟ್ರೈ ಮಾಡಿ ಅಂತ. ಓಕೆ. ಸೊ ಫಾರ್ ದ ಫಸ್ಟ್ ಟೈಮ್, ಯಾವತ್ತೂ ಡ್ಯಾನ್ಸ್ ಮಾಡಿಲ್ಲ, ದಿಸ್ ಇಸ್ ಮೈ ಫಸ್ಟ್ ಟೈಮ್. ತುಂಬ ಎಕ್ಸೈಟೆಡ್ ಆಗಿದ್ದೇವೆ ನಾವು ಕೂಡ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಓಕೆ, ಫೈನ್. ರಂಗೀಲಾ ಭಾರೋ ಢೋಲನಾ ಢೋಲನಾ ವೆ ರಂಗೀಲಾ ಭಾರೋ ಢೋಲನಾ ಢೋಲನಾ ವೆ ಅರರರ ಅರರ ಆಯೋ ರೆ
ಹಾಯ್ ರವಿಕಲಾ, ಹೇಗಿದ್ದೀರಾ? ವೆರಿ ಗುಡ್. ಹೇಗಾಯಿತು ನಿಮಗೆ ಪರ್ಫಾರ್ಮ್ ಮಾಡಿ ಫಾರ್ ದ ಫಸ್ಟ್ ಟೈಮ್? ಐ ಎಂಜಾಯ್ಡ್. ಸ್ವಲ್ಪ ಬರ್ತಾಯಿತು. ಎಸ್, ಇಲ್ಲ, ಸಿ ದ್ಯಾಟ್ಸ್ ದ ಸ್ಪಿರಿಟ್. ಓಕೆ, ಯು ಫಂಬಲ್ಡ್, ಯು ಫರ್ಗಾಟ್, ಆದ್ರೂ ನೀವು ಡಾನ್ಸಿಂಗ್ ಸ್ಟಾಪ್ ಮಾಡಲಿಲ್ಲ, ಯು ಕಂಟಿನ್ಯೂಡ್. ಓಕೆ, ದ್ಯಾಟ್ಸ್ ದ ಪ್ಲಸ್ ಪಾಯಿಂಟ್. ಓಕೆ, ಬಟ್ nevertheless, dancing was great. You were enjoying, we were also enjoying somewhere here and there. But ಏನಂದರೆ ಐ ಥಿಂಕ್ ಯು ಹ್ಯಾವ್ ಟು ಇನ್ನೂ ನಿಮಗೆ ಟ್ರೈನಿಂಗ್ ಬೇಕು ಅಂತ ನನಗೆ ಅನಿಸ್ತು. ಮೋರ್ ವರ್ಕ್ ಟು ಬಿ ಡನ್ ಆನ್ ಯು dancing wise. So I think I wish you luck, and I just hope to see you next season ಅಂತ ಹೇಳಲಿಕ್ಕೆ ಆಸೆ ಪಡಿಸ್ತೀನಿ. ಬಟ್ ಪ್ಲೀಸ್ ಡೋಂಟ್ ಸ್ಟಾಪ್ ಡಾನ್ಸಿಂಗ್. ನಿಮಗೆ ಆ ಛಲ ಇದೆ, ಯು ಹ್ಯಾವ್ ಅ ವೆರಿ ಗುಡ್ ಫೇಸ್, ಯು ಹ್ಯಾವ್ ದಟ್ ಪೊಟೆನ್ಷಿಯಲ್ ಇನ್ ಯು. ಆ ಡಾನ್ಸಿಂಗ್ ಮಾಡೋ ಪೊಟೆನ್ಷಿಯಲ್ ಇದೆ. ಓಕೆ, ಫ್ರಮ್ ದಿಸ್ ಟುಡೇ ಈವ್ನಿಂಗ್ ಓನ್ಲಿ ಯು ಸ್ಟಾರ್ಟ್ ರಿಹರ್ಸಲ್ಸ್. ಐ ಆಮ್ ಸೇಯಿಂಗ್ ಮಾಡಿ, ಆಗುತ್ತೆ. ಓಕೆ, ಡೋಂಟ್ ಸ್ಟಾಪ್ ಡಾನ್ಸಿಂಗ್. ಓಕೆ, ಆಲ್ ದಿ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್. ಸೊ ನರ್ವಸ್ ಆಗಿಬಿಟ್ರಾ ಸ್ವಲ್ಪ ಮಿಡ್ಲಲ್ಲಿ? ಫುಲ್ ಬ್ಲ್ಯಾಂಕ್ ಆದ್ರಾ? ಸೊ ಫಸ್ಟ್ ಟೈಮ್ ಮೇ ಬಿ ಡಾನ್ಸ್ ಆಗಿದ ಕಾರಣ ಸ್ವಲ್ಪ ನರ್ವಸ್ನೆಸ್ ಕಾಣ್ತಾ ಇತ್ತು ತೊಂದರೆ. ಆದರೆ ಅದಕ್ಕಿಂತ ಮೊದಲಿನ ಪೋರ್ಷನ್ ಮತ್ತು ನೀವು ನೆಕ್ಸ್ಟ್ ಏನೋ ಕಂಟಿನ್ಯೂ ಮಾಡಿದಲ್ಲ, ತುಂಬಾ ಚೆನ್ನಾಗಿತ್ತು. ಓಕೆ, ತುಂಬ ನೆಕ್ಸ್ಟ್ ಸೆಕೆಂಡಲ್ಲಿ ಬಿಟ್ಟು ಸ್ಟೇಜನ್ನು ಬಿಟ್ಟಾಗಲಿ ಏನು ನೀವು ಗಿವ್ ಅಪ್ ಮಾಡಲಿಲ್ಲ, ಕಂಟಿನ್ಯೂ ಮಾಡಿದೆ, ಅದನ್ನು ಚೆನ್ನಾಗಿ ಮಾಡಿದ್ರಿ. ಸೊ ಎಲ್ಟನ್ ಸರ್ ಹೇಳಿದಾಗೆ ನೋಡುವ ಏನಾಗ್ತದೆ ಅಂತೇಳಿ, ರಿಸಲ್ಟ್ ಮತ್ತೆ ಹೇಳ್ತೇವೆ ನಾವು. ಸೊ ಸರ್ ಹೇಳಿದಾಗೆ ಪ್ರಾಕ್ಟೀಸ್ ಮಾಡಿ, ಯಾಕೆಂದರೆ ನಿಮ್ಮ ಹತ್ರ ತುಂಬಾ ಒಳ್ಳೆ ಪೊಟೆನ್ಷಿಯಲ್ ಉಂಟು. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.